ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬ್ರಹ್ಮಾವರ ಇದರ 42ನೇ ವರ್ಷದ ಧಾರ್ಮಿಕ ಉತ್ಸವದ ಅಂಗವಾಗಿ ಜನವರಿ 8ರಂದು ನಡೆಯಬೇಕಾಗಿದ್ದ ಧಾರ್ಮಿಕ ಕಾರ್ಯಕ್ರಮಗಳು ಕೋವಿಡ್ ಮಾರ್ಗಸೂಚಿ ಅನ್ವಯ ಶುಕ್ರವಾರದಂದು ಜರುಗಿತು. ವೇದಮೂರ್ತಿ ನಾಯರ್ ಭಟ್ ರಮೇಶ್ ಭಟ್ ಅವರಿಂದ ಬೆಳಿಗ್ಗೆ ನವಕಲಶ ಹಾಗೂ ಪ್ರತಿಷ್ಠಾ ಪೂಜೆ ಜರುಗಿತು. ಮಧ್ಯಾಹ್ನ 5,000 ಮಂದಿಗೆ ಅನ್ನಪ್ರಸಾದ ನೀಡಲಾಯಿತು. ಪರಿಸರದ 5 ಶಾಲೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ನಪ್ರಸಾದವನ್ನು ಕಳುಹಿಸಲಾಗುತ್ತೆ. ಶೇಷಗುರುಸ್ವಾಮಿ, ಅಯ್ಯಪ್ಪ ಭಕ್ತ ಸಮಿತಿಯ ಸಂತೋಷ್ ಅಂದಾಡಿ ಮುಂತಾದವರು ಉಪಸ್ಥಿತರಿದ್ದರು. ಶುಭದಾನಯ ಆಶಬರಿ ಗಿರಿಯವನ ಕರುಣಾಲಯ ಅಣಿಕಂಠನ ಪಾದ ನಮಗಾಶ್ರಯ ಮಾಡ್ತಾ ಬಂದಿದ್ದೀವಿ. ಇದೀಗ ಜೀರ್ಣೋದ್ಧಾರ ದೊಡ್ಡ ಗುಡಿ ಶಿಲಾಮಯಗೊಂಡಿದೆ. ಶಿಲಾಮಯ ಮೂರ್ತಿ ಇದೆ. ತನ್ಮಧ್ಯೆ ಒಂದು ನಿರ್ದೇಶನದಂತೆ ಶನಿವಾರದ ಬದಲಾಗಿ ಇವತ್ತೇ ಶುಕ್ರವಾರ ಈ ಒಂದು ಅನ್ನದಾನ ಸಂತರ್ಪಣೆಯನ್ನು ಮಾಡಿಸ್ತಾ ಇದ್ದೀವಿ. ಪ್ರತಿ ವರ್ಷ ಈ ಒಂದು ಸನ್ನಿಧಾನದಲ್ಲಿ ಸುಮಾರು 5,000 ಮಂದಿ ಭಕ್ತಾಭಿಮಾನಿಗಳು ಅನ್ನ ಸಂತರ್ಪಣೆಯ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ.